ಒಂದು ಕುಶಲ ಪಾತಿರ್ನತ್ತು ಯಾನ ಕೆಲಸ ಪಾತಿರ್ರ ಉಂಡು. 10 ವರ್ಷ ಯು ಟಿ ಖಾದರ್ ಅವರ ತಂದೆಯವರು ಯು ಟಿ ಫರೀದ್ ಅವರಿದ್ರು. ಈಗ 21 ವರ್ಷ ಅಂದರೆ 25 ವರ್ಷ ಯು ಟಿ ಖಾದರ್ ಅಂದರೆ ಸರಿಸುಮಾರು 35 ವರ್ಷ ಅವರಿಗೆ ಇಬ್ಬರಿಗೆ ಅವಕಾಶ ಕೊಟ್ಟಿದೆ. 35 ವರ್ಷ ಅವರಿಗೇ ಕೊಟ್ಟು ಉಳ್ಳಾಲ ಹೇಗೆ ಇದೆ ನೋಡಿ ಬನ್ನಿ ಅಂತೆ, ನೋಡಿ ಬನ್ನಿ ಅಂತ ಯಾರಾದರೂ. ಯಾವತ್ತು ಯಾವಾಗ ಅಂತ ಹೇಳಿದ್ರೆ, ಒಬ್ಬ ರನ್ನಿಂಗ್ ರೇಸ್ ಮಾಡುವಂಥ ವ್ಯಕ್ತಿ ಓಟಕ್ಕೆ ನಿಂತವನು ಒಬ್ಬ ಬರೀ ಕಾಲಲ್ಲಿ ಓಡುದು, ಒಬ್ಬ ಶೂ ಹಾಕಿ ಓಡಿದರೆ ವ್ಯತ್ಯಾಸಗಳು ಏನು ಅಂತ ಹೇಳುದು. ಹಾಗೆ 35 ವರ್ಷ ಅವ್ರಿಗೆ ಕೊಟ್ಟಿದ್ದೀರಿ. ಉಳ್ಳಾಲ ಹೇಗಿದೆ ನೋಡಿ ಬನ್ನಿ, ಹೋಗಿ ನಾಳೆ ನಾನು ಎಲ್ಲರಿಗೂ ಬೇಕಾದ್ರೆ ಬಸ್ ಮಾಡಿ ಕೊಡ್ತೇನೆ. ಇಡೀ ಉಳ್ಳಾಲದ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಓಣಿ ಸಂತೋಷಣ್ಣ ತೂದುಬಲ್ಲೆ 35 ವರ್ಷ ಕೊಡ್ತೀರಾರೆ. ಎಂಗ್ಲಿತ್ತ 5 ವರ್ಷ ಅದು ಒಂಜಿ ತಿಂಗಳಾಂಡು ಕುಡ್ಲದ ಬದಲಾವಣೆ ಎಂಚ ತೊಜಿಪಾದ ಜನ ತೊಜಿಪಾದ ಎಂಕುಲು ಎಂಚ ತೊಜಿಪಾಯರ ಆಪುಂಡು ಒಂದು ಪನ್ಪುಣಂಚಿನ ವಿಚಾರ ಐಕೆ ಯಾನ ಕೆಲವು ಎನ್ನ ಇಂಟರ್ವ್ಯೂ ಪಣದಿತ್ತೆ ಎನ್ನ ಆಲೋಚನೆ ಬಕ್ಕ ಆ ರಾಜಕಾರಣಕ್ಕೆ ಆಲೋಚನೆ ಬೇತೆ. ನಾನಿಲ್ಲಿ ಸೆಂಟ್ರಲ್ ಮಾರ್ಕೆಟ್ ಕಟ್ತಾ ಇದ್ದೇನೆ, 115 ಕೋಟಿ ರೂಪಾಯಿ, 1 ರೂಪಾಯಿ ಕೂಡ ಸರ್ಕಾರದಿಂದ ಇಲ್ಲ, ಯಾರ ಟ್ಯಾಕ್ಸ್ ಪೇಯರ್ಸ್ ಮನಿ ಇಲ್ಲ, 1 ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನಿ ಇಲ್ಲ. ಕೇಸರಾವ್ ರಸ್ತೆಯಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ 500 ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೇನೆ, 100 ಕೋಟಿ ರೂಪಾಯಿ. ಅದಕ್ಕೆ ಕೂಡ 1 ರೂಪಾಯಿ ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆ ಯಾವುದಾದ್ರೂ ಹಣ ಇಲ್ಲ. ಯಾವುದೇ ಹಣವನ್ನು ತರದೆ ಅದನ್ನು ಬಿಲ್ಡಿಂಗ್ ನಿಲ್ಲಿಸುವಂತ ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಯ ಸ್ವಯಂ ಸೇವಕನಿಗಿದೆ ನೋಡಿ ನೀವು. ಹಾಗಾಗಿ ಇಂಥ 10 ವಿಚಾರವನ್ನ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಬಾಕಿ ಇದೆ. ಅದಕ್ಕಾಗಿ ಹೇಳ್ತೇನೆ, ಮಂಗಳೂರನ್ನು ಬಹಳ ದೊಡ್ಡ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ನೇತ್ರಾವತಿ ನದಿಯಿಂದ ಹಿಡಿದು ಸುಲ್ತಾನ ಬತ್ತರಿ ತನಕ ರಿವರ್ ಫ್ರಂಟ್ ಯೋಜನೆ 300 ಕೋಟಿ ಕಾಮಗಾರಿ ಇನ್ನೂ ಬಾಕಿ ಇದೆ. ಶುರು ಮಾಡ್ತೀನಾತ ಇತ್ತು ಮುರಣಿ. ಇದೆಲ್ಲ ಆದರೆ ಮಂಗಳೂರಿನ ಚಿತ್ರಣ ಬದಲು ಮಾಡ್ತೇವೆ. ಹಾಗಾಗಿ ಅವರಷ್ಟು ವರ್ಷಗಳಲ್ಲಿ ಅವರಿಗೆ ಇಷ್ಟು ವರ್ಷಗಳು ಸಿಕ್ಕಿದ್ರು. ನನಗೆ ಅವ್ರಿಗೂ ಭಾಳ ಆಶ್ಚರ್ಯ ಏನಂತ ಹೇಳಿದೆ ಪತ್ತಬಣ್ಣ, ಕಳೆದ 40 ವರ್ಷ ನನಗೆ ಬುದ್ಧಿ ತುಂಬಿದನ್ನು ನೋಡಿದ್ದೇನೆ. ಉಳ್ಳಾಲದಲ್ಲಿ ಕಡಲ ಕೊರೆತ, ಉಳ್ಳಾಲದಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಕಡಲ ಕೊರೆತ ಇದ್ದೇ ಇದೆ. ತೂತರ ತನಿಕಲು ಈಗ ಕಲ್ಲು ಬಾಡ್ನು, ಆ ಕಲ್ಲು ನುಂಗುನು, ಒಟ್ಟು ಕಡಲ ಕೊರೆತ ಪೋಪುಣೆ. ನಾವೀಗ ಹೊಸತಾಗಿ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೆ ಈಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಕಡಲ ಕೊರೆತಕ್ಕೆ ಒಂದು ಹೊಸತಾದ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅದನ್ನು 1-2 ಕಿಲೋಮೀಟರ್ಗೆ ಅನುಷ್ಠಾನ ಮಾಡ್ತಾ ಇದೆ. ನಮ್ಮದೇ ಒಬ್ಬರು ಇಂಜಿನಿಯರನ್ನು ಕರ್ಸ್ಕೊಂಡು ಬಂದು ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಳಿಸಿ, ಸರ್ ಕಡಲ ಕೊರೆತಕ್ಕೆ ಪ್ರತಿ ವರ್ಷ 300 ಕೋಟಿ ಕಲ್ಲು ಹಾಕೋದು ಬೇಡ ಸರ್, 1 ಒಂದು ಸಿಸ್ಟಮನ್ನು ಅಳವಡಿಸ್ತೇನೆ ಅಂತೇಳಿ ಕಂಪ್ಯೂಟರ್ ತೋರಿಸಿದಾಗ ಬೊಮ್ಮಾಯಿಯವರು ಹೇಳಿದರು, ಓ ಭಾಳ ಒಳ್ಳೇದಿದೆ ಮಾರ, ಇಷ್ಟು ವರ್ಷ ಯಾರು ಮಾಡಿಲ್ಲ, ನಮ್ಮ ಇಂಜಿನಿಯರ್ಗಳು ಮಾಡಿಲ್ಲ. ಈಗ ಅದನ್ನು ಪ್ರಾಥಮಿಕವಾಗಿ ಅವನಿಗೆ ಆ ಕಾಂಟ್ರಾಕ್ಟರ್ಗೆ ಹೇಗೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದೆ ಗೊತ್ತುಂಡ, ಐ ಕಾಸ್ಕೊರ್ರೇಜ್ ಅಗ್ರಿಮೆಂಟ್ ಅಂಜ ಮಾಡ, ಐ ಕಾಸ್ಕೊರ್ರೇಜ್ 1 ಕಿಲೋಮೀಟರ್ ಗೋಡೆ ಕಟ್ಟೋಡು ಕಡಲ್ ಕೊರೆತದ ಗೋಡೆ 3 ವರ್ಷ ಗೋಡೆ ಊರಿಂದ ಪಣ ಹಣ ಪೇಮೆಂಟ್ ಕೊಡ್ಬೋಣ ಅಗ್ರಿಮೆಂಟ್ ಅಂಚ. ಇಂಥವರನ್ನೆಲ್ಲ ಎಲ್ಲಿಂದ ಹುಡುಕಿ ತರ್ತಿ ಎಂದು ಕೇಂದ್ರ ಹೆಂಗೆ ಬೊಮ್ಮಾಯಿ ಅಪಗ ಈ ರೀತಿಯ ಚಿಂತನೆದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಲ್ಪುನಾಥ ಸಾಮರ್ಥ್ಯ ಎಂಕ್ಲಡೆ ಉಂಟು. ಜನಕಲ್ನ ಆಶೀರ್ವಾದ ಯಾನು ತೂತೆ ಮನೆಗೆ ಹೋದಾಗ ಜನರ ಆಶೀರ್ವಾದ ಎಷ್ಟರ ಮಟ್ಟಿಗಿದೆ ಅಂತ